ನೋಡುವುದಕ್ಕೆ ಅನುಕೂಲ ಆಗ್ತದೆ. ಇಷ್ಟು ದೊಡ್ಡ ಸಭೆಯಲ್ಲಿ ನನ್ನ ಹುಡುಗಿ ಯಾರಂತ ನಾನೇಗೆ ಹುಡುಗಿ ಅವಳು ಬರುವಾಗ ಗೊತ್ತಾಗ್ತದೆ ನನಗೆ. ಯಾವ ರೀತಿ ಹೆಣ್ಣು ಮನೆಯೊಳಗಿದ್ದಾಳೆ ಅಂತ ಗೊತ್ತಾಗೋದು ಮಾತಿನ ಮೂಲಕ ಅಲ್ಲ, ಕಾಲ್ಕೆಜ್ಜೆಯ ಧ್ವನಿಯಿಂದ, ಕರದ ಕಂಕಣ ಕಿಂಕಿಣಿ ನಿನಾದದಿಂದ. ಆಗದಿಂದ ಕೇಳುತ್ತಿರುವಂತಹ ಶಬ್ದ ಯಾವುದು? ಮದುಮಗಳು ಬರ್ತಾ ಇದ್ದಾಳೆ, ಕಾಲ್ಕೆಜ್ಜೆಯ ಧ್ವನಿ ಕೇಳಿಸ್ತಾ ಇದೆ. ಅವರು ಮದುಮಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುದಿಲ್ಲ. ಆ ಹೆಜ್ಜೆಯ ಮೇಲೆ ಹೆಜ್ಜೆಯ ಮದುಮಗಳು ಬಂದಳ ಸಭೆಗೆ. ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ ಕುಸುಮ. ಈಗ ನೋಡಬಹುದು ಮುಕ್ತವಾಗಿ ಅಲ್ವಾ? ಯಜ್ಞ ವೇದಿಕೆಯಲ್ಲಿ
ವಿವಾಹ ಮಂಟಪದಲ್ಲಿ ಕಷ್ಟ ಕಾಲದಲ್ಲಿ ಕಾಡಿನಲ್ಲಿ ಹೆಣ್ಣನ್ನು ಮುಕ್ತವಾಗಿ ನೋಡಬಹುದು ಅಂತ ಶಾಸ್ತ್ರ ಹೇಳ್ತದೆ. ನಾನು ನೋಡಿದ್ರಿಂದಲೇ ಗೊತ್ತಾಗುತ್ತೆ. ಹೌದು, ಹೇಗೆ ಗೊತ್ತಿಲ್ಲ? ಇದು ಹುಡುಗಿ ಅಲ್ಲ. ಮತ್ತೆ ಹುಡುಗನಿಗೆ ಸೀರೆ ಉಡಿಸಿ ಕರ್ಕೊಂಡು ಬಂದದ ಇಲ್ಲಿಗೆ. ಅಷ್ಟು ಚಂದ ಇದ್ದಾಳೆ. ಏನು ಅಂದ ಸ್ವಾಮಿ, ಏನು ಚಂದ ಅಲ್ವಾ? ಇವಳೊಬ್ಬಳು ಸುಂದರ ಧರಣಿಯಾಗಿದ್ದಾಳೆ, ಜನವರ ಅಕ್ಕರಣಿಯಾಗಿದ್ದಾಳೆ, ಕಳೆಯ ಪುಷ್ಕರಣಿಯಾಗಿದ್ದಾಳೆ, ಪಾಲನೆಯ ಶ್ರೀಮಂತಮಣಿಯಾಗಿದ್ದಾಳೆ. ಇಂತಹ ಕನ್ಯಾಮಣಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ವಿದ್ಯೆ ಮಾಡಿ ಯೋಗವೂ ಹೌದು, ಭಾಗ್ಯವೂ ಹೌದು. ಕಾವ್ಯನ ಇದ್ರು ಕಾವ್ಯ ಓದಿದ್ದು ಹೆಣ್ಣಿನ ಸೌಂದರ್ಯವನ್ನು ಅಂದವಾಗಿ ವರ್ಣಿಸಿದ್ಯಪ್ಪ. ಆದರೂ ಒಂದು ವಿಚಾರ, ಕೇವಲ ಹೊರಗಿನ ಸೌಂದರ್ಯವನ್ನು ನಾನು ನೋಡಿ ಒಪ್ಪಬಾರದು ಸ್ವಾಮಿ. ಮತ್ತೆ ನಡೆಯುವಂತಹ ನುಡಿ ಸರಿಯಾಗಿದೆ, ನುಡಿಯುವಂತಹ ನುಡಿ ಸರಿಯಾಗಿದೆ, ನೋಡುವಂತಹ ದೃಷ್ಟಿ ಸರಿಯಾಗಿದೆ ಬೇಕು. ಕಾಲಿಡುವ ಮೊದಲು ಕಣ್ಣಿಡಬೇಕು. ಇದು ಯಾರು ಹೇಳಿದ ಮಾತು? ಇಲ್ಲ, ಏನ್ ಮಾಡ್ಬೇಕು? ಮದುವೆ ಮಾಡಿ ಕೊಡ್ಬೇಕು, ಊಟ ಮಾಡಿ ಮಲಗ್ಬೇಕು. ಸೋಬನ ಹೇಳಲಿಕ್ಕೆ ಆಗ್ಲಿಲ್ಲ ಅಮ್ಮ. ಊಟಕ್ಕೆ ಆಗ್ಲಿಲ್ಲ, ಆಯ್ತಾ? ಮದುಮಗನಿಗೆ ಯಾರು ಗೊತ್ತಾ? ಗೊತ್ತಿಲ್ಲ. ಗೊತ್ತುಂಟು. ಮತ್ತೆ ಹೀಗೆ ಮಾಡ್ತಾರೆ, ನಾಚಿಕೆ ಆಗ್ತದೆ. ಹೌದು, ಕದ್ದು ಕದ್ದು ನೋಡ್ತಾ ಇದ್ರು ಆಗಿನಿಂದಲೇ. ಹೌದು, ಕೆಲವರಿಗೆ ನೋಡ್ಬೇಕು ಅನ್ನೋ ಆಸೆ ಇರ್ತದೆ, ಆದ್ರೂ ಎಲ್ಲರೂ ನೋಡ್ತಾರ ಅನ್ನುವಂತ ಭಯ. ಅದು ಆಸೆ ನೋಡ್ತಾ ಇರ್ತಾರೆ. ಕದ್ದು ನೋಡ್ತಾ ಇದ್ದಾರೆ ಅಲ್ಲಿ. ನೋಡು, ಹೇಗೆ ಒಪ್ಪಿಗೆಯಾ? ಸರಿ ಆಯ್ತು. ಅದಕ್ಕೆ ಹೇಳುದು ಎಂತದ್ದು? ಸಿಗುವವರಿಗೆ ಸಿಗುವುದು ಅಂತ. ಯಾಕೆ ಮಾತು? ನಮಗೆ ಸಿಗುವುದಿಲ್ಲ ಅಂತ ಆಯ್ತಾ? ಅವಳ ಒಪ್ಪಿಗೆಯ? ನನ್ನ ನಾನು ನೋಡಿದಣ, ಕೇಳಲೇ ಇಲ್ಲ. ಅಯ್ಯೋ ದೇವ್ರೆ, ಹೆಣ್ಣು ಒಪ್ಪಿಗೆಯನ್ನು ಮಾತಿನ ಮೂಲಕ ಸೂಚಿಸ್ತಾಳ, ಮತ್ತೆ ಚೇಷ್ಟೆ ಮಾತಿನ ಮೂಲಕ ಸೂಚಿಸಲಿಕ್ಕಿಲ್ಲ. ಆಗಲಿಂದ ಇವರ ಸಂಕಲ್ಪ ಬರುತ್ತಾ ಉಂಟು, ಕಾಲಲ್ಲಿ ಗೀಚುತ್ತಾ ಇದ್ದಾರೆ. ಆಕಾರಂಗಿ ತರ್ಗತ್ಯಂ ಚೇಷ್ಟಿತಂ ಭಾಷಿತೇನವ. ಕಾರಂತರು ಹೊರರಲ್ವಾ? ಒಬ್ಬ ನಿಂತ ನಿಲುಮೆ, ಅವನ ಭಂಗಿ, ಅವನ ಆಡುವ ಮಾತುಗಳು, ಮಾಡುವ ಚೇಷ್ಟೆಗಳಿಂದ ಅವನ ಮನದೊಳಗಿದೆ ಏನಿದೆ ಅಂತ ಬುದ್ಧಿವಂತನಾದವನು ಅರ್ಥೈಸಿಕೊಳ್ತಾನೆ. ಅಂದ್ರೆ ಎಲ್ಲರೂ ಆಗಿ ಸ್ವಲ್ಪ ಹೀಗೆಲ್ಲ ಮಲಗಿದ್ರೆ ಕಡೆಯಲ್ಲಿ ಹೀಗೆ ಒಪ್ಪಿಗೆ ಉಂಟು ಆದ್ರೆ ಪೆಟ್ಟೆ ತಿನ್ನಬೇಕಾಗಿತ್ತು. ಮತ್ತೆ ಇಲ್ಲಿ ಒಪ್ಪಿಗೆ ಅಂತ. ಹಾಗಾದ್ರೆ ಅವನು ನನಗೆ ಒಪ್ಪಿಗೆ, ನಾನು ಅವನಿಗೆ ಒಪ್ಪಿಗೆ. ಮತ್ತೆ ನಾಳೆ ಯಾಕೆ ನಮ್ಮ ಅದು ಮುಂದುವರಿಸೋಣ. ನಡೀಲಿ. ಮಗಳ ಒಳಗೆ ಮದುಮಗ ಹೊರಗೆ. ಎಲ್ಲಿಗೆ? ಅಂತರ್ಪಟ್ಟದಿಂದ ಹೊರಗೆ, ಅಲ್ಲಿಗೆ, ಅಲ್ಲಿಂದಲ್ಲ. ಕೂತ್ಕೊಳ್ಳಿ ಅಮ್ಮ, ಕರೀತೇನೆ. ಬೇರೆ ಹಾಡು ಹೇಳಲಿಕ್ಕೆಲ್ಲ ಉಂಟು, ಕರೀತೇನೆ. ಪುರೋಹಿತೆ, ನನ್ನ ಕೈಯಲ್ಲಿ ಒಂದು ಹೂವಿನ ಹಾರವನ್ನು ಕೊಟ್ಟಿದ್ದೀನಿ. ಹೌದಪ್ಪ, ಇದು ಯಾವುದಕ್ಕೆ? ಮದುವೆಗಳ ಗುತ್ತಿಗೆ ವಹಿಸಲಿಕ್ಕೆ. ಇದನ್ನು ಹಾಕಿದ ಕೂಡಲೇ ಮದುವೆ ಆದಾಗ ಅಲ್ಲ, ಮದುವೆಯಲ್ಲಿ 3 ವಿಧ ಉಂಟು. ಯಾವುದೆಲ್ಲ? ಮೊದಲನೆಯದು ವಾಗ್ದತ್ತ, ಆಮೇಲೆ ಹಾರಾದತ್ತ, ಆಮೇಲೆ ದಾರಾದತ್ತ, ಕೊನೆಗೆ ನಗಾಡಿದತ್ತ. ವಾಗ್ದತ್ತ, ಹಾರಾದತ್ತ, ದಾರಾದತ್ತ, 3 ದತ್ತಗಳು. ಇವರ ಕೈಯಲ್ಲಿ ಚಟ್ಟ ಮಾಡಿ ಮುಗಿಯಿತಲ್ಲ. ಕೈ ಗಡಗ ಹೇಳ್ತದೆ, ಇದು ಬೇಡ. ಅಮ್ಮ ಇದ್ದಾಳೆ ಅಲ್ವಾ? ಇದ್ರೆ ಮಕ್ಕಳಿಗೆ ಒಂದು ಸೂಚನೆ, ಮಂತ್ರ ಹೇಳ್ಬಿಡ್ತೇನೆ. ನನ್ನ ಸೂಚನೆ ಸಿಕ್ಕಿದ ತಕ್ಷಣ ಹಿಂದೆ ಮುಂದೆ ನೋಡ್ಬೇಡಿ, ಬಾರಿಸಿ. ಬಾಲಕ ಈಗ ಬಾರಿಸುವುದು ನನ್ನ ಮದುವೆ ಮುಗಿ. ಕಶ್ಯಪದಿತಿ ದಂಪತಿಗಳ ಪುತ್ರಿಯಾದ ಮಾಲಿನಿ ಎಂಬವದು ಕಾಲಕೇಯರ ವಂಶದಲ್ಲಿ ಜನಿಸಿದ ವಿದ್ಯುನ್ಮಾಲಿ ಎಂಬವರನ್ನು ವರಿಸುವ ಈ ಶುಭ ಮುಹೂರ್ತದಲ್ಲಿ ಮೇಘಾನಾದ ಘಟಪಟ ಘಾಟಾಪಟ ವರ್ತತೆ. ವಿದ್ಯುತ್ ಕೋಟಿ ಕಿಕಿಪಿಕಿ ಕಿಕಿಪಿಕಿ ದೃಶ್ಯತೆ. ಜಂಬೂ ಕಸ್ಯ ಕಕಪಕೋ ಕಾಕೋಪಕೋ ವರ್ತತೆ. ಈ ಶುಭ ಮುಹೂರ್ತದಲ್ಲಿ ಏನು ಸ್ವಾಮಿ? ಸ್ವಲ್ಪ ನಮಗೆ ಇಷ್ಟೇ, ಮತ್ತೆ ಇಷ್ಟಿಷ್ಟು ದೊಡ್ಡದಾಗ್ತದೆ. ಅದೇ ಸ್ವಲ್ಪ ಸ್ವಲ್ಪನೇ ಕೊಡುದು. ಹೌದು ಹೌದು. ಪುರೋಹಿತ, ಈಗ ಸರಿ ಇದ್ದೀರಿ. ಹೌದು. ಈಗ ಏನಾಗಿದೆ? ಏನಾಗಿದೆ ನನಗೆ? ನೀವು ಕಾಕಾ ಕೀಕಿ ಕೂಗು ಎಂತ ಇದು? ಆಸುರ ವಿವಾಹ ಮಂತ್ರ ಹಾಗೆ. ಅಸುರ ಮಂತ್ರ ಎಂಬುದು ಈ ರೀತಿ. ಹೌದು, ಆಸುರ ವಿವಾಹದ ಮಂತ್ರ ಅದು. ತಿಳಿಯದೆ ನಿಮ್ಮಲ್ಲಿ ಪ್ರಶ್ನಿಸಿದೆ. ದೊಡ್ಡದಲ್ಲ. ಪ್ರಶ್ನಿಸುವ ಗುಣ ಬೇಕು, ಇಲ್ಲದ್ರೆ ಗೊತ್ತಾಗ್ತದ. ಈ ಶುಭ ಮುಹೂರ್ತದಲ್ಲಿ ಮೊದಲಾಗಿ ಬಾಲಕದವರು ಬಾರಿಸಬೇಕು. ಬಾರಿಸಿ ಹೇಳಿಕೆ. ಹೌದು,
ಮಾಡ್ಬೇಕು ಯಾವ ಹೊಸ ಹೊಸದು ಮಾಡು. ತಾಳಿ ಮಂಗಳಸೂತ್ರ ತಾಳಿ ಕಟ್ಟುವ ಶುಭ ವೇಳೆ ಒದಗಿ ಬಂತು. ಇದು ಯಾರು ಪ್ರಭಾಕರಾಚಾರ್ಯರು ಮಾಡಿದ್ದಾರೆ. ಭೋಜನ ಆಶೀರ್ವಾದ ಸಭೆಯಲ್ಲಿದ್ದವರೆಲ್ಲ ಅಲ್ಲಿಂದಲೇ ಆಶೀರ್ವಾದ ಮಾಡಿ 3 ಅಂಬಟಕಾಯಿ ಅಷ್ಟು ಉದ್ದ ಎಲ್ಲ ಆಶೀರ್ವಾದ ಮಾಡ್ತಾನೆ. ಹೌದು, ಮಕ್ಕಳು ದೇವರಿಗೆ ಸಮಾನ. ಏನು ಮಾಡಿದ್ರು ಚಂದವೇ. ಮಕ್ಕಳು ಹೆಣ್ಣು ಮಕ್ಕಳು ಇದ್ರೆ ಅಲ್ವದು ಸಭೆ. ಇಲ್ಲದ್ರೆ ಸಭೆ ಅಂತ ಆಗ್ತದ. ಅಮ್ಮ ನೀನು ಮುಟ್ಟು ಈಗ ನಾನು ಮುಟ್ಟುವುದ ನೀನು ಕಟ್ಟುವುದು ಮಾಂಗಲ್ಯಂತಂತು ನಾನೇ ರಾಮ ಮಮ ಜೀವನ ಹೇತು ನಾ ಕಂಠೆ ಬದ್ನಾಮಸ್ಪದೇ ಧ್ವಂಜೀವ ಶರದಾಂಶತಂ ಸುಮುಹೂರ್ತೆ ಸಾವಧಾನೆ ಸುಲಗ್ನೆ ಸಾವಧಾನೆ. ಪುರೋಹಿತರೆ, ನೀವು ಮದುವೆ ಮುಗಿಸುವುದಿಲ್ವಾ? ಯಾರು ಹೇಳಿದ್ದು ಮುಗಿಸೋದಿಲ್ಲ ಅಂತ? ನಾನು ಮುಗಿಸಿ ಇದಕ್ಕಿಂತಲೂ ಮೊದಲು ಮತ್ತಿನವರು ಮುಗಿಸಬೇಕಲ್ಲ. ಚಿಂತ ಮಾಡ್ರಿ. ಹಾಗಲ್ಲ ಸ್ವಾಮಿ, ಹೂವಿನ ಬದಲಾವಣೆ ಆಯ್ತು, ಹೌದು. ಮಂಗಲ ಸೂತ್ರವು ಕಟ್ಟಿ ಆಯ್ತು. ಇನ್ಯಾಕೆ ಕಾಲವಿಲ್ಲ? ಸಂಸ್ಕಾರ ಸಂಸ್ಕಾರ ಉಳಿದಿದೆ. ಇನ್ನೂ ಸಂಸ್ಕಾರ ಮದುವೆ ಅನ್ನೋದೊಂದು ಸಂಸ್ಕಾರ ಅಲ್ವಾ? ಸರಿ, ಮದುವರನ್ನು ಹಸೆ ಮನೆಯಲ್ಲಿ ಕೂತ್ಕೊಳ್ಳಿ. ಹೊಸ ಮನೆ ಹೊಸ ಮನೆ ಅಲ್ವಾ? ಹಸೆ ಮನೆ, ಚಾಪೆ ಮನೆ, ಹಳೆ ಸಂಪ್ರದಾಯ ಅಲ್ವಾ? ಸರಿ, ಇವಳು ಮಿತ್ತಿದ್ದಾಳಲ್ಲ ಯಾಕೆ ಗಂಡ ಕೂತುಕೊಳ್ಳದೆ ನಾನು ಕೂತುಕೊಳ್ಳಬಾರದು? ಒಳ್ಳೆಯ ಸಂದೇಶವನ್ನು ಹೆಣ್ಮಕ್ಕಳಿಗೆ ನೀಡುತ್ತಾ ಇದ್ದಾರೆ. ಇಲ್ಲಿಂದ ಒಳ್ಳೆಯ ಸಂದೇಶ ಅಲ್ಲದೆ ಕೆಟ್ಟ ಸಂದೇಶ ಹೋಗಬಾರ್ದಲ್ವಾ? ವಾಮ ಭಾಗೆ ಪತ್ನಿ ಎಡಭಾಗದಲ್ಲಿ ಹೆಂಡತಿ. ಭಾಷಾಂತರ ಮಾಡುದವ ಒಮ್ಮೊಮ್ಮೆ ಸರಿ ಇರ್ತದೆ. ವೈದ್ಯ ಭಾಷಾ ಪ್ರವೀಣ. ಹೌದು, ಇಲ್ಲಿ ಒಂದೇ ಭಾಷೆ ಸಾಕು. ಹೌದು. ದೂರ ಕೂತಿದ್ದಾಳೆ. ನಾಚಿಕೆ ಯಾರು ನೋಡ್ಬೇಡಿ, ನಾಚಿಕೆ ಆಗ್ತದೆ ಅವನಿಗೆ. ಆಂಟಿ 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 ಅಲ್ವ? ಆಂಟಿ 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 ಯಾವುದು ದೀರ್ಘ ಯಾವುದು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಪಾರ್ವತಿ ಪರಮೇಶ್ವರ ಆಗಿ ಕಾಣಿಸ್ತಾರೆ. ಅಭಿಮಾನ್ ಮಗಳು. ಒಳ್ಳೆ ಒಬ್ಬ. ಸರಿ ಸರಿ ಸರಿ, ಎಲ್ಲರಿಗೊಂದು ಮದುವೆ ಮೇಲೆ ಕಂಡೆ. ಶೋಭಾನಿ ನೀನು ಹೇಳಿಬಿಡು. ಮದುಮಗಳ ತಾಯಿಯಾಗಿ ನಾನು ಶೋಭಾನಿ ಹೇಳುವುದು. ಹೇಳ್ಬಾರ್ದಿತ್ತಲ್ವಾ? ಗೊತ್ತಿಲ್ಲ ಅಂತ ಅಮ್ಮನಿಗೆ ಗೊತ್ತುಂಟು. ಇವು ಕ್ಷಮಿಸಮ್ಮ. ವಧುವರರ ಮುಖಕ್ಕೆ ಮಂಗಳಾರತಿ ಬೆಳಗುವಾಗ ಸೋಪಾನ ಹೇಳಲಿಕ್ಕೆ ಸಭೆಯಲ್ಲಿ ಯಾರಾದ್ರೂ ಹಳೆ ಹುಡುಗಿಯರಿದ್ರೆ ಬನ್ನಿ. ಯಾರದು ಹಳೆಯ ಹುಡುಗಿಯರು? ಹುಡುಗಿಯರು ಅಂದ್ರೆ ಮುದುಕಿಯರು. ಯಾಕೆ ಹಾಗೆ ಕರೆಯುವುದು? ಮುದುಕಿಯರು ಅಂತ ಕರೆದ್ರೆ ಬೇಸರ ಆಗ್ತದೆ. ಅದಕ್ಕೆ ಹಳೆ ಹುಡುಗಿಯರು ಅಂತ ಹೇಳ್ಬೇಕು, ಸಂತೋಷ ಆಗ್ತದೆ. ಎದ್ದು ಬರಬೇಕು. ಆ ರೀತಿಯಲ್ಲಿ ಯಾರು ಕಾಣಿಸುತ್ತಾರೆ. ಆಗ ಇಲ್ಲಿ ಹೋಗ್ತಾ ಇದ್ದವರು ಈಗ ಬನ್ನಿ ಅಮ್ಮ. ಹಾಗಿದ್ರೆ ಹೊಸ ಹುಡುಗಿಯರು ಅವರಿಗೆ ಶೋಭಾನೆ ಬರ್ಲಿಕ್ಕಿಲ್ಲ. ಮತ್ತೆ ನವಿಗೀತೆ ಆದ್ರೆ ಚೆನ್ನಾಗಿ ಹಾಗೆ. ನವ್ಯ ಗೀತೆ ಇಲ್ಲಿಗೆ ಆಗುದಿಲ್ಲ. ಏನು ಈಗ ಹೇಳ್ತೀಯ? ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಾಡಿದಾಗ ತೆಕ್ಕೆ ಗಿಡದಲ್ಲಿ ಜೇನು ಸಿಕ್ಕರೆ ಬೆಟ್ಟಕ್ಕೆ ಪ್ರಯಾಣ ಬೇಕಂತ ಒಂದು ಮಾತುಂಟಮ್ಮ. ಹಾಗಾದ್ರೆ ಇಲ್ಲೇ ಯಾರಾದ್ರೂ ಇದ್ದಾರಂತ ಆಯ್ತು. ಮಾತಿನ ಮರೆಯಲ್ಲಿರುವ ಧ್ವನಿಯನ್ನು ಗುರುಸಿದ್ದು ಇಲ್ಲೇ ಇದ್ದಾರೆ. ಅಲ್ಲಿ ಆಸ್ಥಾನವಿದ್ದ ಅಲ್ವಾ? ಸಾರಂಗ ಮಧ್ಯಮಾವತಿಯಲ್ಲೆಲ್ಲ ಆಡಿದ್ರೆ ಆಗ ಒಂದಲ್ವಾ ಬಹಳ ಚಂದ. ಅವರಲ್ಲೇ ನಾವು ಕೋರಿಕೊಳ್ಳುವ ಕೋರಿಕೊಳ್ಳುವ ಕೋರಿಕೊಳ್ಳು ಕೋರಿಕೊಳ್ಳುವ ಲು ಅಲ್ಲ ಳು ಳು ಕೊಲ್ಲುವ ಳು ಳು ಕೊಳ್ಳುವ. ನಾಲಿಗೆ ಅಲ್ಲಿಗೆ ನಾಲಿಗೆ ಮುಟ್ಟಿದ್ರೆ ಲೂ ಬರುದು, ಮಡಿಚಿದ್ರೆ ಇಳಿದು. ಎಷ್ಟು ಸುಲಭ ಉಂಟು ಉಚ್ಚಾರ ಸರಿ ಮಾಡ್ಲಿಕ್ಕೆ. ಸುಮ್ಮನೆ ದೊಡ್ಡ ಕುಂಬಳಕಾಯಿ ಅಂತ ಭಾವಿಸೋದು. ಅವರಲ್ಲಿ ಕೋರಿಕೊಳ್ಳು. ಸೋಪಾನ ಹೇಳಬೇಕು, ತಾವು ಸಹಕರಿಸಬೇಕು. ಆರತಿ ಎತ್ತಿದರು ಮಂಗಳದಾರತಿ ಬೆಳಗಿದರು, ಆರತಿ ಎತ್ತಿದರು ಕುಂದಣದಾರತಿ ಬೆಳಗಿದರು. ಕಂದರ್ಪಗೆ ಸುಮನೂನರಗೆ, ಕಂದರ್ಪಗೆ ಸುಮನೂನರಗೆ, ಕಿಂದೀವರ ಲೋಚನೆ ರತಿಗೆ, ಕಿಂದೀವರ ಲೋಚನೆ ರತಿಗೆ. ಮಂದಗಮನೆಯರು ಮಂದಗಾಸದಲ್ಲಿ, ಮಂದಗಮನೆಯರು ಮಂದಗಾಸದಲ್ಲಿ ಕುಂದಣದಾರತಿ ಬೆಳಗಿದರು, ಆರತಿ ಎತ್ತಿದರು ಮಂಗಳದಾರತಿ ಬೆಳಗಿದರು, ಕುಂದಣದಾರತಿ ಎತ್ತಿದರು ಮಂಗಳದಾರತಿ ಬೆಳಗಿದರು. ಶೋಭಾ ಶೋಭಾನಿ ಅರಸರ ಎಣ್ಣೆ ಹಚ್ಚುವ ಕಾರ್ಯಕ್ರಮ. ಅರಸರ ಎಣ್ಣೆ ತುಂಬಾ ಎಣ್ಣೆ ತೆಗೆದು
ಎಣ್ಣೆ ಗೊತ್ತುಂಟ ಅರ್ಥ ಆಗ್ಲಿಲ್ಲ. ಯಾವ ಎಣ್ಣೆ ನವೀನನಿಗೆ ಆದ್ರೆ ಎಣ್ಣೆ ವಿಷಯದಲ್ಲಿ ಸರಾಸರಿ ಎಣ್ಣೆ ನಾನು ಹೇಳಿಕೊಟ್ಟಾಗ ಹೇಳ್ಬೇಕು ಆಮೇಲೆ ಗಂಡ ನಾನು ಕೆನ್ನೆಗೆ ನಾನು ಕೆನ್ನೆಗೆ ಹಚ್ಚಬೇಕು ಅಂತ ಹೇಳಿಲ್ಲ ಅವಳು. ಹೇಗೆ ಗೊತ್ತು? ನಾನು ಹೇಗೆ ಗೊತ್ತಾ? ಹೇಳಿ ತಿಳ್ಕೊಳ್ಬೇಕು ಒಂದು ವಿಷಯ ತಿಳ್ಕೊಳ್ಬೇಕು ಅಂತಾದ್ರೆ 3 ಕ್ರಿಯೆ ಮಾಡ್ಬೇಕಾಗ್ತದೆ. ಯಾವ್ದು? ವೀಕ್ಷಣ, ಶ್ರವಣ, ಮನನ. ಹೌದು. ಕೆನ್ನೆಗೆ ಹಚ್ಚಬೇಕು ಅಂತ ಹೇಗೆ ಗೊತ್ತಾಯ್ತು? ಅಮ್ಮ ಮದುವೆಗೆ ಹೋಗುವಂತ ಸಂದರ್ಭದಲ್ಲಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದೆ. ನೀವು ಹೋಗ್ತಾ ಇದ್ದೀರಾ? ಹೌದು, ಅದೆಲ್ಲ ಮತ್ತೆ ಆಟ ಮಾಡ್ಬೇಕಿತ್ತು ನೀವು. ಹೋಗ್ಬೇಕು ಸ್ವಾಮಿ, ನನಗೆ ಹೋಗಿ ಬರ್ತದಲ್ವೇ? ಮನೆಯೊಳಗೆ ಕುಳಿತರೆ ಏನು ಗೊತ್ತಾಗುದಿಲ್ಲ. ಹೌದಮ್ಮ, ಮದುವೆ ಸಮಾರಂಭಗಳಿಗೆಲ್ಲ ಮಗಳನ್ನು ಕರ್ಕೊಂಡು ಹೋಗ್ತಾ ಇದೆಯಾ? ಹೌದು ಪುರೋಹಿತರೆ, ಮಗು ಗಂಡಾಗಲಿ ಹೆಣ್ಣಾಗಲಿ ಕೇವಲ ವಿಶ್ವವಿದ್ಯಾನಿಲಯದಲ್ಲಿ ಕಲಿತು ಪದವಿ ಪಡೆದರೆ ಸಾಲದು. ವಿಶ್ವ ಎನ್ನುವಂತಹ ವಿದ್ಯಾನಿಲಯದಲ್ಲಿ ಯಾರು ಕಲಿತು ಪದವಿಯನ್ನು ಪಡೆಯುತ್ತಾರೋ ಅವರು ಜೀವನೆಂಬ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತಾರೆ. ಮನೆಯಲ್ಲಿದ್ರೆ ಅದು ಬಾವಿಲಿದ್ದ ಕಪ್ಪೆ ಹಾಗೆ, ಅಂದ್ರೆ ಅದುವೇ ಒಂದು ಪ್ರಪಂಚ, ಹೊರಗೆ ಒಂದು ಪ್ರಪಂಚ ಇದೆ ಎಂದು ಗೊತ್ತಾಗುವುದಿಲ್ಲ. ಇದು ಯಾವ ನ್ಯಾಯ? ಉಪಮಂಡುಕ ನ್ಯಾಯ, ಉಪಮಂಡುಕ ನ್ಯಾಯ. ನ್ಯಾಯಗಳು ಕೆಲವು ಉಂಟು. ಯಾವುದು? ಕ್ಷೇತ್ರಪಾಲ ನ್ಯಾಯ, ಮತಬಿಂದು ನ್ಯಾಯ, ಹಂಸಕ್ಷೀರ ನ್ಯಾಯ, ಗೋಲಿನಲಿಕ ಕೋಲಿನಲಿಕ ನ್ಯಾಯ, ಮತ್ಸ್ಯ ನ್ಯಾಯ, ಮತ್ಸ್ಯಕಂಟಕ ನ್ಯಾಯ, ಅಲ್ವಾ? ಇದೆಲ್ಲ ಉಂಟು. ಪ್ರವಾಹ ಪತಿತ ನ್ಯಾಯ. ನ್ಯಾಯಕ್ಕೆ ಮಣ್ಣಾದ್ರೆ ನಾವು ಎಣ್ಣೆ ತಗೊಳ್ಳುದು. ಎನ್ನ ರಸ, ಕೆನ್ನ ರಸ, ಯಾವ ರಸ? ಕಬ್ಬಿನ ರಸ ಎಲ್ಲಿ ಸಿಗ್ತದೆ? ರಸ ತಕ್ಕೊಳ್ಬೇಡ. ತಗೊಂಡ್ರೆ ನೋಡಿ ಈಗಲೇ ಹಣ್ಣು ಸೌತೆಕಾಯಿಯಾಗೆ ಕೆನ್ನ ರಸ, ಹೊನ್ನ ರಸ, ಪ್ರಾಣದ ರಸ, ತೊಟ್ಟದ ರಸ, ಚಂದ್ರಬಿಂಬದಂತಹ ಕೆನ್ನೆ, ಚಂದ್ರಬಿಂಬದಂತಹ ಕೆನ್ನೆಗೆ ಚಿರಂಕೊಂಚಾಡಿಯ ಯಾವ ಎಣ್ಣೆ? ನಾವು ಎಣ್ಣೆಯಲ್ಲಿ ಬರುವಾಗ ಸ್ವಲ್ಪ ತಗೊಂಡೇ ಬರ್ತದೆ. ಎಲ್ಲಿ? ರಂಗೋಲಿಯಲ್ಲಿ. ಹಾಗಲ್ಲ ಸ್ವಾಮಿ, ನಾವು ಇರುವುದು ಮಧುವನದ, ಸರಿ ಸರಿ ನಮ್ಮಲ್ಲೆಲ್ಲ ಉಚಿತವಾಗಿ ಸಿಗುವುದು, ಸರಿ ಸರಿ ಅದಕ್ಕೆ ಇರುವುದು ಎಣ್ಣೆ ಅಂತಲೇ ಸರ್. ಸರಿ. ಈಗ ಅರಸಿನ ಎಣ್ಣೆ ತೆಕ್ಕ, ನೀನು ಹೇಳುವ ಎಣ್ಣೆ ಮದುವೆ ಮುಗಿಲಿ ರಂಗೋಲಿಯಲ್ಲಿ ತೆಕ್ಕ. ಈಗ ನಾನು ಅಲ್ಲಿಗೆ ತಾಗಿಸುವ ಪರಸ್ಪರ ಎನ್ನರಸಿ, ಎನ್ನರಸಿ, ಹೊನ್ನರಸಿ, ಹೊನ್ನರಸಿ, ಪ್ರಾಣದರಸಿ, ಪ್ರಾಣದರಸಿ, ಪಟ್ಟದರಸಿ, ಪಟ್ಟದರಸಿ, ಅವನದಂತಹ ಮುಖಕ್ಕೆ, ತಾಯಿ ಮುಖಕ್ಕೆ ಅರಸಿನ ಎಣ್ಣೆ ಎಣ್ಣೆ ಹಚ್ಚು. ಸರಿ, ಇನ್ನೇನು ಮಾಡ್ತೀರಿ? ಪಾತಾಳದಿಂದ ಬಂದವರು ಹೊಟ್ಟೆ ಬೆನ್ನಿಗೆ ಅಂಟಿ ಹೋಗಿದೆ. ಕುಡಿದ್ಯೋ ನನಗೆ? ಅವನ ಮುಖವೇ ನೋಡೋದು ಆನಂದ. ಅವರ ಮುಖದಲ್ಲಿ ನೋಡ್ಬೇಕು. ನೋಡೋದ್ರಿಂದ ಅಭಿನಯ ಅದು ಲೋಡ ಎಂತದ್ದು? ಹೌದು. ಎಷ್ಟು ಬೇಕು? 10 ಬೇಕು. 10 ತಿನ್ಲಿಕ್ಕೆ ಸಾಧ್ಯ ಉಂಟು ಒಟ್ಟಿಗೆ. ಹೌದು, ಒಳಗೆ ಹಾಕಿ. ಆ ವಾಸನೆ. ನಿನ್ನ ಮಾವ ಕಾಯ್ತಾ ಇದ್ದೇನೆ, ಬೇಕು. ಪುರೋಹಿತರೆ, ಓ, ಜಿಲಾ ಉಂಟಾ? ಎಂತದ್ದು ಹೇಳುದು ಅಂತ ಅರ್ಥ ಆಗುದಿಲ್ಲ. ಎಂತದ್ದು ಜಿಲಾ? ಅವೆಲ್ಲ ಗೊತ್ತುಂಟು. ಎಷ್ಟು ಬೇಕು? ಒಂದು 20 ಇರ್ಲಿ. ಒಟ್ಟಿಗೆ ತಿಂತೀಯಾ? ಹಂಚಿ ಹಂಚಿ ನಿಂತೇನೆ. ಹಂಚಿ 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 ಹಂಚಿ. ಹೋಗಿ ಬರ್ತೀನಿ. ಇಲ್ಲ, ಇದು ಇದೊಂದು ಕಿವಿ ಮಾತು. ಕೇಳಬಾರ್ದು. ಇದು ನನಗೆ ಮಾತ್ರ. ಹೌದೌದು. ಹೆಂಡತಿಯ ಮನಸ್ಸಿಗೆ ನೋವಾಗದಾಗ ಬಹಳ ಅಕ್ಕರೆಯಿಂದ ನೋಡಿಕೊಳ್ಬೇಕು. ಯಾಕೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ಈಗ ಮದುವೆ ನನ್ನ ವಿಶ್ವಾಸ ಉಂಟು ನನಗೆ. ಆದ್ರೆ ಕೆಲವರೆಲ್ಲ ಹೆಂಡತಿಯನ್ನು ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ. ನೋಡಿಕೊಳ್ಳುವುದೊಡೆ ಎರಡು ರೀತಿ. ಹೌದಪ್ಪ. ಕೆಲವರೆಲ್ಲ ಹೆಂಡತಿಯನ್ನು ಕೆಲಸದ ಒಳಗೆ ನೋಡುದು, ಕೆಲವರು ಕೆಲಸದ ಒಳಗೆ ಹೆಂಡತಿಯಾಗಿ ನೋಡ್ತಾರೆ. ಅದು ತಪ್ಪು. ಸಂಸಾರ ಎನ್ನುವ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವೇ ಇದೆ. ಸಂಸಾರತಿ ಅನೇನ ಇತಿ ಸಂಸಾರ. ಬೆಳಗುತ್ತಾ ಪಸರಿಸುತ್ತಾ ಸಾಗಿಸುತ್ತಾ ಇರುವುದೇ ಸಂಸಾರ. ದಾಂಪತ್ಯ ಎಂಬ ಶ್ರೇಷ್ಠ ವೃಕ್ಷದಲ್ಲಿ ಬೆಳೆಯುವಂತ ಅಮೃತ ಫಲವೇ ಸಂತಾನ. ದಾಂಪತ್ಯ ಜೀವನದ ಸವಿಯನ್ನು ಸವಿಯುತ್ತ ಕುಲವನ್ನು ಬೆಳಗುವಂತಹ ಪುತ್ರತ್ವವನ್ನು ಪಡೆಯಿರಿ. ನಿಮ್ಮ ಆಶೀರ್ವಾದಂತೆಯೇ ಎಲ್ಲ ತಾಯಂದ್ರ ಮಕ್ಕಳಿಗೆ ಒಳ್ಳೆಯ ಮಾತು ಹೇಳಬೇಕು.
Thank you.